ಹರೇ ಕೃಷ್ಣ. ಇವತ್ತು ಮೊದದ್ರುಮ ದ್ವೀಪ್. ಮೋದ ಅಂದರೆ ಬ್ಲಿಸ್, ಆನಂದ. ಧ್ರುವ ಅಂದರೆ ಮರಗಳು. ಹಾಗಾಗಿ ಈ ಜಾಗದಲ್ಲಿ ಆನಂದ ಯಾರಿಗೆ? ರಾಮ, ಸೀತೆ ಮತ್ತು ಲಕ್ಷ್ಮಣ ಅವರಿಗೆ ಆನಂದ ಸಿಕ್ತು. ಮತ್ತೆ ಪೂರ್ತಿಯಲ್ಲಿ ಮರಗಳು ಇದ್ದವು. ನೋಡಿ, ಇದಕ್ಕೆ ಹೇಳುವಂಥದ್ದು. ಈಗ ಇದು ಡಿಸಪೇರ್ ಆಗಿದೆ. ಡಿಸಪೇರ್ ಅಂದರೆ ಈ ಅಲ್ಲಿ ಬ್ಯಾನಿಯನ್ ಟ್ರೀ ಅದು ಈಗ ಡಿಸಪೇರ್ ಆಗಿದೆ. ಯಾಕಂದ್ರೆ ಕಲಿಯುಗ ಸ್ಟಾರ್ಟ್ ಆದ ಕೂಡಲೇ ಎಲ್ಲ ಡಿಸಪೇರ್ ಆಗ್ತದೆ. ಯಾಕಂದ್ರೆ ನಾವು ತುಂಬಾ ವರ್ಸ್ಟ್. ಕಲಿಯುಗ ಅಂದ್ರೆ ಎಲ್ಲ ಕೆಟ್ಟದ್ದು. ಈ ಐರನ್ ಏಜ್, ಸತ್ಯಯುಗ ಫಸ್ಟ್, ಇದು ಗೋಲ್ಡನ್ ಏಜ್. ನೆಕ್ಸ್ಟ್ ತ್ರೇತಾಯುಗ ಸಿಲ್ವರ್ ಏಜ್, ದ್ವಾಪರ ಯುಗ ಕಾಪರ್ ಏಜ್, ಕಲಿಯುಗ ಐರನ್ ಏಜ್, ಕಬ್ಬಿಣದ ಯುಗ. ಅದು ತುಂಬಾ ವರ್ಸ್ಟ್. ಅದಕ್ಕೆ ನೋಡಿ, ಹೆಚ್ಚಿನವರು ಕೃಷ್ಣ ರಾಸಲೀಲೆ ಮಾಡಿದ್ದಾನೆ, ನಾನು ಕೂಡ ಮಾಡ್ತೇನೆ. ಈ ಒಂದು ಕಾಮ, ಅಲ್ಲಿ ಪ್ರೇಮ. ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಗೋಲೋಕದಲ್ಲಿ ಬಂಗಾರ ಇರ್ತದೆ, ಇಲ್ಲಿ ಬರುವಾಗ ಕಬ್ಬಿಣ ಆಗ್ತದೆ. ಯಾಕಂದ್ರೆ ಇಲ್ಲಿ ಪ್ರೇಮ, ಇಲ್ಲಿ ಬರುವಾಗ ಕಾಮ ಆಗ್ತದೆ. ಹಾಗಾಗಿ ಇದು ತುಂಬಾ ಎಂತ ಹೇಳೋದು, ಕಲಿಯುಗಕ್ಕೆ ಇದು ಬ್ಯಾನಿಯನ್ ಟ್ರೀ ಡಿಸಪೇರ್ ಆಗಿದೆ. ಒಂದು ನಿಮಿಷ. ಜಾನುದ್ವೀಪಂ ಸಮಾಶಾದಯ ದೃಷ್ಟ ಜ್ಞಾನು ತಪೋವನಂ ಮೋದ್ರುಮ ರಾಮಲೀಲಂ ಸ್ಮರಣ್ ಗೌರ ಮುಮೋಡ ಅಹ. ಈ ಚೈತನ್ಯ ಮಹಾಪ್ರಭು ಜಾನ್ಮುನಿ ಆಶ್ರಮಕ್ಕೆ ಬರ್ತಾರೆ. ಹಾಗೆ ಅಲ್ಲಿ ಬರುವಾಗ ಅವರು ಈ ರಾಮಚಂದ್ರಂದು ಈ ಪಾಸ್ಟ್ ಟೈಮ್ಸ್ ಅನ್ನು ಅವರು ಸ್ಮರಣೆ ಮಾಡ್ತಾರೆ. ಎಸ್, ನೋಡಿ ಇಲ್ಲಿ ಈ ಪ್ಲೇಸ್ ಅಯೋಧ್ಯೆಗಿಂತ ಬೇರೆ ಅಲ್ಲ. ಅಂದ್ರೆ ಸೇಮ್ ಮೋದ್ರುಮ ಅಂದ್ರೆ ಅಯೋಧ್ಯ. ಅಯೋಧ್ಯೆ ನಿಮಗೆ ಇದು ಬರಬೇಕು. ಈಗ ರಾಮದೇವರು ಇಲ್ಲಿ, ರಾಮ, ಸೀತೆ ಮತ್ತು ಲಕ್ಷ್ಮಣ ಅವರ ವನವಾಸದಲ್ಲಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರುವಾಗ ಎಲ್ಲ ಎಂತ ಹೇಳುವಂಥದ್ದು ಖಾಲಿ ಕಾಲಲ್ಲಿ ಬರುವಂಥದ್ದು ರಾಮದೇವರು. ಹಾಗಾಗಿ ಈ ಭೂಮಿ ಫುಲ್ ಸಾಫ್ಟ್ ಆಗ್ತದಂತೆ. ಅಂದ್ರೆ ದೇವರ ಪಾದಕ್ಕೆ ಎಂತ ಆಗ್ಬಾರ್ದಂತ. ನೋಡಿ, ದೇವರು ಬರುವಾಗ ಈ ಎಲ್ಲ ಕಾಡುಗಳು, ಅಲ್ಲಿರುವ ಎಲ್ಲ ಮರಗಳು, ಎಲ್ಲ ಹೂಗಳು, ಈ ಭೂಮಿ, ಮಣ್ಣು ಎಲ್ಲ ಆ ದೇವರ ಅಂದ್ರೆ ಸೇವೆಗೆ ಸಿದ್ಧರಾಗ್ತದೆ. ನಾವು ಆಗುದಿಲ್ಲ. ನಮ್ಮ ಈ ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ, ದಿಸ್ ಇಸ್ ಅ ಬಿಗ್ ಟ್ರಾಜಿಡಿ. ನಾವು ದೇವರ ಸೇವೆಗೆ ಬರುವುದಿಲ್ಲ. ಆದ್ರೆ ಉಳಿದದೆಲ್ಲ ಮರಗಳು ಬರ್ತದೆ, ಹೂಗಳು ಬರ್ತದೆ, ಮುಳ್ಳುಗಳು ಬರ್ತದೆ, ಕಲ್ಲು ಬರ್ತದೆ, ಮಣ್ಣು ಬರ್ತದೆ, ಎಲ್ಲರೂ ಎಸ್ ರಾಮನ ಸೇವೆ ಮಾಡ್ಬೇಕಂತ. ಹಾಗಾಗಿ ಈ ಭಾವನೆ ನಮ್ಗೆ ಬೇಕು, ಸೇವಾ ಭಾವನ. ದಾಸ್ಯ ಅಂದ್ರೆ ಸೇವಾ ಭಾವನ. ಈ ಸೇವಾ ಭಾವನ ನಮ್ಮಲ್ಲಿ ಇಲ್ಲ. ಆದ್ರೆ ಇಲ್ಲಿ ಆ ಮರಗಳು ತುಂಬಾ ಮಣ್ಣು ತುಂಬಾ ಸಾಫ್ಟ್ ಆಗುದಂತ. ಆಗ ರಾಮದೇವರು ನಗಡ್ತಾರೆ. ನಗಡುವಾಗ ಸೀತೆ ಹೇಳ್ತಾಳೆ, ಯಾಕೆ ನೀವು ನಗ್ತಾ ಇದ್ದೀರಿ? ಅದಕ್ಕೆ ರಾಮದೇವರು ಹೇಳ್ತಾರೆ, ನಾನು ಕಲಿಯುಗದಲ್ಲಿ ಇಲ್ಲಿ ಗೌರಾಂಗ ಮಹಾಪ್ರಭುವಾಗಿ ನಾನು ಜನ್ಮ ತಾಳ್ತೇನೆ. ಆಗ ನನ್ನ ಗೋಲ್ಡನ್ ಫಾರ್ಮ್, ಬಂಗಾರದ ಕಲರ್ ನಂದು. ನಾನು ಸಂಕೀರ್ತನ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತೇನೆ. ಎಲ್ಲರೂ ಈ ಸಂಕೀರ್ತನ ಮೂವ್ಮೆಂಟ್ ಅಲ್ಲಿ ಪಾಲ್ಗೊಳ್ತಾರೆ. ಈ ರೀತಿ ಹೇಳ್ತಾರೆ. ಎಸ್, ಅದಕ್ಕೆ ನೀವು ಯಾಕೆ ನಗಾಡ್ತಾ ಇದ್ದೀರಿ? ಆ ಟೈಮಲ್ಲಿ ನಾನು 24 ವರ್ಷ ನಾನು ಪಂಡಿತನಾಗಿರ್ತೇನೆ. ನಿಮ್ಮಾಯಿ ಪಂಡಿತ ನನ್ನ ಹೆಸರು. ಈ ಶಾಸ್ತ್ರಗಳೆಲ್ಲ
ಎಲ್ಲ ಎಂತ ಹೇಳುದು, ಈ ನವದ್ವೀಪ ಎಜುಕೇಶನ್ ಹಬ್ಬ ಆಗ್ತದೆ. ಮತ್ತೆ ನಾನು ನಿಮಾಯಿ ಪಂಡಿತ ಆಗಿರ್ತೇನೆ, ನಾನು ತುಂಬಾ ಸ್ಕಾಲರ್ಲಿ ಇರ್ತೇನೆ, ನಾನು ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಹುಡ್ತೇನೆ, ಈ ರೀತಿ ಎಲ್ಲ ಹೇಳ್ತಾರೆ ರಾಮದೇವರು. ಹೌದು, ನೀವು ನಗಡುವ ರೀಸನ್ ಯಾಕೆ? ಅಲ್ಲ, ಮೊದಲ 24 ವರ್ಷ ನಾನು ಈ ಬೆಂಗಾಲದಲ್ಲಿ ಇರ್ತೇನೆ, ಮತ್ತೆ ನಾನು 24 ವರ್ಷದ ಮೇಲೆ ನಾನು ಸನ್ಯಾಸ ತಗೊಂಡು ಬೆಂಗಾಲ ಬಿಡ್ತೇನೆ. ಅಲ್ಲ, ನೀವು ನಗಡುವ ರೀಸನ್ ಹೇಳಿ ಅಂತ. ಅದೇ ನಾನು ಮದುವೆ ಆಗ್ತೇನೆ, ನನಗೆ 2 ಮದುವೆ ಆಗ್ತದೆ. ಫಸ್ಟ್ ಲಕ್ಷ್ಮೀ ಪ್ರಿಯಾ ನನ್ನ ಮದುವೆ ಆಗ್ತೇನೆ, ಮತ್ತೆ ಅವಳು ಸಾಯ್ತಾಳೆ ಹಾವುಗಚ್ಚಿ. ಮತ್ತೆ 2ನೇದು ಮದುವೆ ನಾನು ವಿಷ್ಣು ಪ್ರಿಯನ ಮದುವೆ ಆಗ್ತೇನೆ. ಮದುವೆ ಆದ ಇಮಿಡಿಯೇಟ್ ನಾನು ಸನ್ಯಾಸ ತಗೊಳ್ತೇನೆ. ಆಗ ಸೀತಾದೇವಿಗೆ ತುಂಬಾ ಸಿಟ್ಟು ಬರ್ತದೆ. ಹಾಗಾದ್ರೆ ನೀವು ಸನ್ಯಾಸ ತಗೊಳ್ಳೋದು ಯಾಕೆ, ನೀವು ಮದುವೆ ಆಗುವಂತದ್ದು? ಸಿಟ್ಟು ಬರ್ತದೆ ಅವಳಿಗೆ. ಇದಕ್ಕೆ ನೀವು ನಗಡ್ತಾ ಇದ್ದೀರಿ. ಅದಕ್ಕೆ ರಾಮದೇವರು ಹೇಳ್ತಾರೆ, ನಾನು ಈ ವಿಷ್ಣು ಪ್ರಿಯನ ಮದುವೆ ಆಗಿ ನಾನು ಇಮಿಡಿಯೇಟ್ ಸನ್ಯಾಸ ತಗೊಳ್ತೇನೆ. ಮತ್ತೆ ನಾನು ಹೋದ ಮೇಲೆ ನಾನು ಇರುವ, ನೋಡಿ 2 ರೀತಿಯ ಇದೊಂದು ಭಾವ ಉಂಟು. ಒಂದು ಸಂಭೋಗ, ಮತ್ತೊಂದು ವಿಪ್ರಲಂಬ. ಸಂಭೋಗ ಅಂದ್ರೆ ಒಟ್ಟಿಗೆ ಇರುವಾಗ, ಯೂನಿಯನ್. ವಿಪ್ರಲಂಬ ಅಂದ್ರೆ ಸಪರೇಟ್ ಆಗುವಾಗ. ಒಟ್ಟಿಗೆ ಇರುವಾಗದಿಂದ ಸಪರೇಟ್ ಆಗುವಾಗ ಪ್ರೀತಿ ಜಾಸ್ತಿ ಆಗುವಂಥದ್ದು. ಇದಕ್ಕೆ ಉದಾಹರಣೆ, ಕೃಷ್ಣ ಮೊದಲ 11 ವರ್ಷ ವೃಂದಾವನದಲ್ಲಿ ಇರ್ತಾನೆ, ಮತ್ತೆ ಅಕ್ರೂರ ಬಂದವನನ್ನು ಮಥುರಕ್ಕೆ ಕಂಡು ಹೋಗ್ತಾನೆ. ಕೃಷ್ಣ ಹೋಗುವಾಗ ಎಲ್ಲ ವೃಂದಾವನ ವಾಸಿಗಳು, ರಾಧಾರಾಣಿ, ಗೋಪಿಗೆ, ಯಶೋದೆ, ನಂದ ಮಹಾರಾಜ್, ಎಲ್ಲ ವೃಂದಾವನ ವಾಸಿಗಳು ಕೃಷ್ಣ ಹೋಗಬೇಡ, ಕೃಷ್ಣ ಕೃಷ್ಣ ಅಂತ ನೆಲದಲ್ಲಿ ರೋಲ್ ಆಗ್ತಾ ಇದ್ದಾರೆ. ಕೃಷ್ಣ ನೀನಿಲ್ಲದ ಏನಿಲ್ಲ, ಏನಿಲ್ಲ ಕೃಷ್ಣ. ಮತ್ತೆ ಅವರಿಗೆ ದೊಡ್ಡ ಶತ್ರು ಅಕ್ರೂರ, ಹೇಗೆಂದ್ರೆ ಅಕ್ರೂರ ಬಂದುಕೊಂಡೋದದು. ಆದ್ರೆ ಅಕ್ರೂರ ಕೃಷ್ಣನ್ ನೋಡಿ ರೋಲ್ ಆಗ್ತಾ ಇದ್ದಾನೆ. ಅಕ್ರೂರ ರಥ ಇಟ್ಕೊಂಡು ಬಂದಿದ್ದಾನೆ, ದೂರದಲ್ಲಿ ಕೃಷ್ಣನ್ ನೋಡ್ತಾನೆ, ಅಲ್ಲಿ ರೋಲ್ ಆಗ್ತಾನೆ. ಅವತ್ತು ತುಂಬಾ ಎಕ್ಸ್ಪ್ರೆಸಿವ್, ಅಂದ್ರೆ ಅಂತ ಎಂತ ಹೇಳುದು, ಅಕ್ರೂರನಂತ ಎಕ್ಸ್ಟ್ರೆಸಿ ಅದು ತುಂಬಾ ರೇರ್. ಕೃಷ್ಣನ ಮೇಲೆ ಅಷ್ಟು ಅವನಿಗೆ ಪ್ರೀತಿ. ಆದ್ರೆ ಇವರಿಗೆ ಎಲ್ಲರಿಗೂ ಶತ್ರು ಅಕ್ರೂರ, ಯಾಕಂದ್ರೆ ಅಕ್ರೂರ ಕೃಷ್ಣನನ್ನು ಕೊಂಡೋಗ್ತಾ ಇದ್ದಾನೆ. ಆಗ ಕೃಷ್ಣ ಹೋಗ್ತಾನೆ, ಹೋಗಿ ಹಿಂದೆ ಕೂಡ ನೋಡುವುದಿಲ್ಲ. ಇದಕ್ಕೆ ಹೇಳುವುದು ವಿಪ್ರಲಂಬ ಭಾವ. ಒಟ್ಟಿಗೆ ಇರುವುದಕ್ಕಿಂತ ಸಪರೇಟ್ ಆದ ಮೇಲೆ ಕೃಷ್ಣನಿಗೆ ಈ ಗೋಪಿಗರೊಟ್ಟಿಗೆ, ರಾಧಾರಾಣಿಯೊಟ್ಟಿಗೆ, ಯಶೋದೆಯೊಟ್ಟಿಗೆ ಪ್ರೇಮ ಜಾಸ್ತಿ ಆಯ್ತಂತೆ. ಇದಕ್ಕೆ ಹೇಳುವಂಥದ್ದು ವಿಪ್ರಲಂಬ ಭಾವ. ಅದೇ ರೀತಿ ರಾಮದೇವರು ಹೇಳ್ತಾರೆ, ನಾನು ವಿಷ್ಣುಪ್ರಿಯ ಮದುವೆ ಆಗಿ ಇಮಿಡಿಯೇಟ್ ನಾನು ಸನ್ಯಾಸ ತಗೊಳ್ತೇನೆ, ಮತ್ತೆ ಇದ್ದದ್ದು ಅವಳೊಟ್ಟಿಗೆ, ಅದು ವಿಪ್ರಲಂಬ ಭಾವ, ಲವ್ ಇನ್ ಸಪರೇಷನ್, ಅದು IAS. ಮತ್ತೆ ನಾನು ನಿನ್ಗೆ ಇಲ್ಲಿ ಎಂತ ಮಾಡಿದೆ ಅಂದ್ರೆ, ರಾವಣನ ಕೊಂದ ಮೇಲೆ ನಾನು ನಿನ್ನನ್ನು ತರ್ತೇನೆ, ಮತ್ತೆ ನಾನು ಅಯೋಧ್ಯೆ ವಾಸಿಗಳ ಪ್ರಕಾರ ನಿನ್ನನ್ನು ವಾಪಸ್ ಕಾಡಿಗೆ ಕಳಿಸ್ತೇನೆ. ಆಗ ನಿನಗೆ ನಾನು ನಿನ್ನನ್ನು ಕಳಿಸ್ತೇನೆ, ನಿನ್ನ ವಿಗ್ರಹವನ್ನು ನಾನು ಪೂಜೆ ಮಾಡ್ತೇನೆ. ಅದೇ ರೀತಿ ಇಲ್ಲಿ ಎಂತ ಆಗ್ತದೆ ಅಂದ್ರೆ, ನಾನು ನನ್ನ ವಿಗ್ರಹವನ್ನು ಅವಳಿಗೆ ಕೊಡ್ತೇನೆ. ಯಾರಿಗೆ? ವಿಷ್ಣುಪ್ರಿಯ. ಮತ್ತೆ ಅವಳು ಅದನ್ನು ಪೂಜೆ ಮಾಡ್ತಾಳೆ. ಹಾಗಾಗಿ ಈ ರೀತಿ ರಾಮದೇವರು ಹೇಳ್ತಾರೆ. ಮಧುಮ ದ್ವೀಪ. ನೋಡಿ, ರಾಮ, ಸೀತೆ, ಮತ್ತೆ ಲಕ್ಷ್ಮಣ, ಮತ್ತೆ ಹನುಮಾನ್. ನೋಡಿ, ಇದು ಸಂಭೋಗ 2 ಉಂಟು, ಯೂನಿಯನ್ ಮತ್ತೆ ಸಂಭೋಗ, ಮತ್ತೆ ಇನ್ನೊಂದು ವಿಪ್ರಲಂಬ, ಸಪರೇಷನ್. ನೋಡಿ, ಇದು ತುಂಬಾ ಹೈಯೆಸ್ಟ್. ಯಾಕಂದ್ರೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಿದೆ, ನಿಮ್ಗೆ ಇದು ಅರ್ಥ ಆಗುದಿಲ್ಲ. ನಾವೆಂತ ಮಾಡ್ತೇವೆ, ಈ ಭೌತಿಕದಲ್ಲಿ ಒಂದು ಗಂಡು ಹೆಣ್ಣು ಸಪರೇಟ್, ಇದು ವಿಪ್ರಲಂಬ, ಅದು ಲಾಸ್ಟ್. ಪ್ರಭುಪಾದ ಹೇಳ್ತಾರೆ, ಇದು ಕಾಮ. ಕಾಮ ಅಂದ್ರೆ ಒಂದು ಹುಡುಗ ಹುಡುಗಿ ಈ ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡಿ ಸೆಕ್ಸ್ ಮಾಡಿದ ಮೇಲೆ ಅವ ಮರಿತಾನೆ, ಅವಳು ಮರಿತಾನೆ. ಯಾಕಂದ್ರೆ ಇಂಟೆನ್ಷನ್ ಅದು ಸೆಕ್ಸ್ ಮಾತ್ರ, ಲವ್ ಅಲ್ಲ, ಅದು ಲಸ್ಟ್. ಹಾಗಾಗಿ ನಾವು ಅದನ್ನು ಇಲ್ಲಿಗೆ ಕಂಪೇರ್ ಮಾಡ್ಲಿಕ್ಕೆ ಇಲ್ಲ, ದಯವಿಟ್ಟು ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಕೇವಲ ಕಾಮ.
ನೋಡಿ ಇಲ್ಲಿ ರಾಮದೇವರು, ಎ ಡಿವೋಟಿ ಎಂಜಾಯ್ಸ್ ಎ ಮಿಲಿಯನ್ ಟೈಮ್ಸ್ ಗ್ರೇಟರ್ ಪ್ಲೆಜರ್ ಇನ್ ದಿಸ್ way separation from me is also the cause of pleasure, therefore the devotees, my devotees accept this state of separation. ಶುದ್ಧ ಭಕ್ತರು ಕೃಷ್ಣನೊಟ್ಟಿಗೆ ಆ ವಿಪ್ರಮ ಭಾವ ಅದರಲ್ಲಿ ತುಂಬಾ ಅವರು ಎಕ್ಸ್ಟ್ರೆಸಿ ಫೀಲ್ ಮಾಡ್ತಾರೆ. ಟೋಟಲ್ ಅಂದ್ರೆ ಟೋಟಲ್ ಎಕ್ಸ್ಟ್ರೆಸಿ. ಈ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಈ ರಾಧಾಕುಂಡಲ್ಲಿ ಅವರಿದ್ರು. ಅವರು ಅಂದ್ರೆ ಟೋಟಲ್ ಆ ಸಪರೇಷನ್ ಅಲ್ಲಿ ಇದ್ರು, ಟೋಟಲ್ ಸಪರೇಷನ್. ನಮ್ಗೆ ಇದು ಇಮಿಟೇಟ್ ಮಾಡ್ಲಿಕ್ಕಿಲ್ಲ, ಅನುಕರಣೆ. ಹಾಗಾಗಿ ಇದು ಹೈಯೆಸ್ಟ್. ನಮಗೆ ಅದು ಹೈಯೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಶುದ್ಧ ಭಕ್ತರೆಲ್ಲ ಆ ಲೆವೆಲ್ ಅಲ್ಲಿ ಇದ್ದಾರೆ. ವಿಪ್ರಲಂಬ ಭಾವ, ಟೋಟಲ್ ಸಪರೇಷನ್. ಒಂದೊಂದು ಮೂಮೆಂಟ್ ಕೂಡ ಅವರಿಗೆ ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರಾವಿಶಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇ ನಮೇ. ಒಂದೊಂದು ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರಾವಿಶ ಅಂದ್ರೆ ಒಂದು ಸೆಕೆಂಡ್ ಕೂಡ ಎಷ್ಟೋ ಯುಗ ಹೋದಾಗ ಆಗ್ತದೆ ಅವರಿಗೆ, ಅಷ್ಟು ಅವರಿಗೆ ಸಪರೇಷನ್. ಹಾಗಾಗಿ ಇದು ತುಂಬಾ ಹೈ ಲೆವೆಲ್. ಎಸ್ ನೋಡಿ, ಇನ್ನು ಗುಹಾಕ ರಾಜ ಸದಾನಂದನಾಗೆ ಇರ್ತಾನೆ. ಅವೆಂತ ಆಗ್ತದೆ ಅಂದ್ರೆ, ಗುಹಾಕ ರಾಜ ರಾಮನ ಭಕ್ತ. ಅವನಿಗೆ ರಾಮನ ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ. ಈ ಚೈತನ್ಯ ಮಹಾಪ್ರಭು ಹುಟ್ಟುವಾಗ ಜಗನ್ನಾಥ ಮಿಶ್ರದ ಮನೆಗೆ ಹೋಗ್ತಾರೆ. ಸಚಿ ಮಾತಾ ಮತ್ತೆ ಜಗನ್ನಾಥ ಮಿಶ್ರದ ಮನೆಗೆ ಸದಾನಂದ ಹೋಗ್ತಾನೆ, ಸದಾನಂದ ಭಟ್ಟಾಚಾರ್ಯ. ಅಲ್ಲಿ ಹೋಗಿ ಎಲ್ಲ ದೇವತೆಗಳು ಬರ್ತಾರೆ. ಆಗ ಗೊತ್ತಾಗ್ತದ, ಈ ಸದಾನಂದ ಭಟ್ಟಾಚಾರ್ಯ ಗೊತ್ತಾಗ್ತದೆ ಇದು ಮಾಮೂಲಿ ಜನ ಅಲ್ಲ, ಈ ಹುಟ್ಟುವ ಈ ಚೈತನ್ಯ ಮಹಾಪ್ರಭು ಮಾಮೂಲಿ ಜನ ಅಲ್ಲ ಅಂತ ಗೊತ್ತಾಗ್ತದೆ. ಮತ್ತೆ ಅವ ಇಮಿಡಿಯೇಟ್ ಅಡ್ಡ ಬೀಳ್ತಾನೆ. ಬೀಳುವಾಗ ನೋಡಿ, ಜಗನ್ನಾಥ ಮಿಶ್ರನ ಮನೆಯಲ್ಲಿ ಇರ್ತಾನೆ, ಎಲ್ಲರೂ ದೇವತೆಗಳು ಬರ್ತಾರೆ. ಆಗ ಇಮಿಡಿಯೇಟ್ ಅವ ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಅವನ ಇಷ್ಟ ದೇವ ಯಾರು? ರಾಮಚಂದ್ರ ಅವನ ಇಷ್ಟ ದೇವ. ಅದರಲ್ಲಿ ಆ ಇಷ್ಟ ದೇವನ ಬದಲಿಗೆ ಯಾರು ಇರ್ತಾರೆ? ಗೌರವ ಸುಂದರ ಕೂತ್ಕೊಳ್ಳೋದನ್ನು ನೋಡ್ತಾನೆ. ಮತ್ತೆ ಇಮಿಡಿಯೇಟ್ ಅಲ್ಲಿ ರಾಮದೇವರನ್ನು ಕಾಣ್ತಾನೆ. ಅಂದ್ರೆ ಅವನ ಮನೆಗೆ ಬಂದು ಅವನ ಇಷ್ಟ ದೇವ ರಾಮಚಂದ್ರ, ಹಾಗಾಗಿ ಅಲ್ಲಿ ರಾಮಚಂದ್ರ ಭಾಗದಲ್ಲೂ ಗೌರವ ಸುಂದರ ಅಂದ್ರೆ ಚೈತನ್ಯ ಮಹಾಪ್ರಭು ಕಾಣ್ತಾನೆ. ಮತ್ತೆ ಇಮಿಡಿಯೇಟ್ ಆ ಚೈತನ್ಯ ಮಹಾಪ್ರಭು ಎಂತ ಮಾಡಿದ್ರೆ, ಇಮಿಡಿಯೇಟ್ ರಾಮಚಂದ್ರನು ಅಲ್ಲಿ ತರ್ತಾರೆ, ಸಿಟಿ ನೆಕ್ಸ್ಟ್ ಲಕ್ಷ್ಮಣ. ಆಗ ಎಂತ ಆಗ್ತದೆ, ಅವನಿಗೆ ಗೊತ್ತಾಗ್ತದೆ ಈ ಗೌರಾಂಗ ಬೇರೆ ಯಾರಲ್ಲ, ಇದು ರಾಮದೇವರು ಸೇಮ್ ಅಂತ ಅವನಿಗೆ ಗೊತ್ತಾಗ್ತದೆ. ಮತ್ತೆ ಇದು ಗೊತ್ತಾದ ಮೇಲೆ ಅವ ರೆಗ್ಯುಲರ್ ಆಗಿ ಅಲ್ಲಿಗೆ ಹೋಗ್ತಾ ಇದ್ದ. ಎಲ್ಲಿ? ಚೈತನ್ಯ ಮಹಾಪ್ರಭು ಮನೆಗೆ ಹೋಗ್ತಾ ಇದ್ದ, ಈ ಚೈತನ್ಯ ಮಟ್ಟಿಗೆ. ಅಲ್ಲಿ ಹೋಗಿ ಗೌರಾಂಗ ಮಹಾಪ್ರಭುದು ದರ್ಶನ ಪಡೆಯುತ್ತಿದ್ದ. ಮತ್ತೆ ಚೈತನ್ಯ ಮಹಾಪ್ರಭು ಸಂಕೀರ್ತನ ಸ್ಟಾರ್ಟ್ ಮಾಡಿದ ಮೇಲೆ ಸದಾನಂದ ಅದರಲ್ಲಿ ಡ್ಯಾನ್ಸ್ ಮತ್ತೆ ಕೀರ್ತನೆ ಎಲ್ಲ ಮಾಡ್ತಿದ್ದ. ಎಸ್. ಮತ್ತೆ ಅದೇ ಸೀತೆ ಎಂತ ಮಾಡುದು ಅಂದ್ರೆ, ಅವಳಿಗೆ ಆ ಗೌರಾಂಗ ಮಹಾಪ್ರಭುದು ಕೇಳುವಾಗ, ಚೈತನ್ಯ ಮಹಾಪ್ರಭು ಕೇಳುವಾಗ ತುಂಬಾ ಎಕ್ಸ್ಟ್ರೆಸಿವ್ ಹೋಗ್ತಾಳೆ. ಮತ್ತೆ ಅವಳು ಹೇಳುವಂಥದ್ದು, ನನಗೆ ಅದು ಫಾರ್ಮ್ ಬೇಕು. ಮತ್ತೆ ರಾಮದೇವರು ಅವಳಿಗೆ ಇಮಿಡಿಯೇಟ್ ಆ ಫಾರ್ಮ್ ಅನ್ನು ತೋರಿಸ್ತಾರೆ. ಆ ಫಾರ್ಮ್ ನೋಡಿ ಅವಳಿಗೆ ಖುಷಿ ಆಗ್ತದೆ. ನೋಡಿ, ರಾಮದೇವರು, ಸೀತೆ, ಇದು ಲಕ್ಷ್ಮಣ.
ಮತ್ತೆ ಹೇಳುವಂಥದ್ದು ರಾಮದೇವರು, ಏಕೆಂದ್ರೆ ಈಗ ನಾನು ಇಲ್ಲಿ ಕಾಡಲ್ಲಿ ವನವಾಸ ಮಾಡ್ತಾ ಇದ್ದೇನೆ. ಸೇಮ್ ಈ ಕಲಿಯುಗದಲ್ಲಿ ನಾನು 24 ವರ್ಷದ ನಂತರ ನಾನು ಸನ್ಯಾಸ ತಗೊಳ್ತೇನೆ, ಅಲ್ಲಿ ಕೂಡ ನಾನು ಈ ರೀತಿ. ಆದ್ರೆ ಆಗ ನೀನು ಇರುವುದಿಲ್ಲ, ನಾನು ಒಬ್ಬನೇ ನನ್ನ ಭಕ್ತರೊಟ್ಟಿಗೆ ನಾನು ಈ ಪ್ರಚಾರಕ್ಕೆ ಹೋಗ್ತೇನೆ, ಕೃಷ್ಣನ ಹರಿನಾಮ ಸಂಕೀರ್ತನ ಮಾಡ್ತೇನೆ ಅಂತ ಹೇಳ್ತೇನೆ. ಎಸ್, ನೋಡಿ ಡ್ಯಾನ್ಸ್ ಮಾಡೋ ಫಾರ್ಮ್ ಅನ್ನು ಅವಳು ನೋಡ್ತಾಳೆ. ಯಾರು? ಸೀತೆ. ಚೈತನ್ಯ ಮಹಾಪ್ರಭು ಡ್ಯಾನ್ಸ್ ಮಾಡೋ ಫಾರ್ಮ್ ಅನ್ನು ನೋಡ್ತಾಳೆ. ಎಸ್, ಹರೇ ಕೃಷ್ಣ. ಎಸ್, ಈಗ ನಾವು ಬೃಂದಾವನ್ ದಾಸ್ ಠಾಕೂರ್ ನೋಡಿ. ಬೃಂದಾವನ್ ದಾಸ್ ಠಾಕೂರ್ ಅಂದ್ರೆ ವೇದವ್ಯಾಸರ ಇನ್ಕಾರ್ನೇಷನ್. ಈ ಚೈತನ್ಯ ಭಾಗವತ, ಈಗ ನೋಡಿ ನಾವು ಈ ಚೈತನ್ಯ ಚರಿತಾಮೃತ ಓದುವಂಥದ್ದು ಚೈತನ್ಯ ಚರಿತಾಮೃತ, ಅದರ ಆಥರ್ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಲೋಚನ್ ದಾಸ್ ಠಾಕೂರ್ ಬರೆದದ್ದು ಚೈತನ್ಯ ಮಂಗಳ, ಮತ್ತೆ ಚೈತನ್ಯ ಭಾಗವತ ಬೃಂದಾವನ್ ದಾಸ್ ಠಾಕೂರ್ ಅವರು ಚೈತನ್ಯ ಭಾಗವತ ಕೊಟ್ಟಿದ್ದಾರೆ. ಹಾಗಾಗಿ ಈ ಇವರ ತಾಯಿಯ ಹೆಸರು ನಾರಾಯಣಿ. ನಾರಾಯಣಿ ಅಂದ್ರೆ ಶ್ರೀವಾಸ್ ಪಂಡಿತ್. ಶ್ರೀವಾಸ್ ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ. ಶ್ರೀವಾಸ ಅದು ಅಂದ್ರೆ ನಾರದಮುನಿ ಇನ್ಕಾರ್ನೇಷನ್ ಶ್ರೀವಾಸ. ಶ್ರೀವಾಸ್ ಪಂಡಿತದು ನೀಸ್ ನಾರಾಯಣ ದೇವಿ. ಹಾಗಾಗಿ ನಾರಾಯಣ ದೇವಿ ಎಂತ ಮಾಡುದಂದ್ರೆ 4 ವರ್ಷ ಇರುವಾಗ ಅವಳು ಚೈತನ್ಯ ಮಹಾಪ್ರಭುದು ಎಂತ ಹೇಳುದು, ಅವ್ರು ತಿಂದದ್ದು ಉಳ್ದದನ್ನು ತಿನ್ನುವುದಂತ, ಅವಳು ರೆಮಿನೆಂಟ್ಸ್ ಅನ್ನು ತಿನ್ನುವಂಥದ್ದು. ಹಾಗಾಗಿ ಅವಳು ಕೂಡ ದೊಡ್ಡ ಭಕ್ತ. ಅವಳ ಮಗ ಬೃಂದಾವನ್ ದಾಸ್ ಠಾಕೂರ್ ಅಂದ್ರೆ ವೇದವ್ಯಾಸ. ಎಸ್, ನೋಡಿ ಈ ಕೃಷ್ಣ ಲೀಲೆಯಲ್ಲಿ ಕೃಷ್ಣನನ್ನು ಮಗು ಇರುವಾಗ ಒಬ್ಬಳು ಯಾರು ಧಾತ್ರಿ ನರ್ಸ್, ಅವಳ ಹೆಸರು ಅಂಬಿಕಾ. ಅವಳಿಗೆ ಸಣ್ಣ ತಂಗಿ ಇದ್ಲು, ಅವಳ ಹೆಸರು ಕಿಲಿಂಬಿಕಾ. ಕಿಲಿಂಬಿಕಾ ಇವಳೆ, ನಾರಾಯಣಿ ಬೇರೆ ಅಲ್ಲ, ಕಿಲಿಂಬಿಕಾ ಬೇರೆ ಅಲ್ಲ. ಹಾಗಾಗಿ ಎಸ್. ಮತ್ತೆ ವೃಂದಾವನ ದಾಸ್ ಠಾಕೂರ್ ನೋಡಿ, ಅವರು ನಿತ್ಯಾನಂದ ಪ್ರಭುದು ಶಿಷ್ಯ, ವೇದವ್ಯಾಸರ ಅವತಾರ. ನೋಡಿ ಇದು ಜಾಗ ವೃಂದಾವನ ಠಾಕೂರ್ ಪ್ಲೇಸ್. ನೋಡಿ ಎಂತ ಹೇಳೋದು, ಶ್ರೀವಾಸ್ ಪಂಡಿತದು ಹೆಂಡತಿದ್ದು ಮನೆ ಇಲ್ಲಿ ಮಾಲಿನ್ ದೇವಿ. ಹಾಗಾಗಿ ಅವಳು ಇವಳಿಗೆ ರಿಲೇಷನ್, ನಾರಾಯಣ ದೇವಿಗೆ ರಿಲೇಷನ್. ಎಸ್, ಈಗ ನಾವು ಸಾರಂಗ ಮುರಾರಿ. ಎಸ್, ನೆಕ್ಸ್ಟ್ ವಾಸುದೇವ ದತ್ತ. ಸಾರಿ, ವಾಸುದೇವ ದತ್ತ. ವಾಸುದೇವ ದತ್ತ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ವಾಸುದೇವ ದತ್ತ ಪ್ರಹ್ಲಾದ್ ಮಹಾರಾಜದು ಇನ್ಕಾರ್ನೇಷನ್. ವಾಸುದೇವ ದತ್ತ ಎಂತಾಗುದಂದ್ರೆ, ಚೈತನ್ಯ ಮಹಾಪ್ರಭು ಈಗ ಸಂಕೀರ್ತನ ಮಾಡ್ತಾ ಬರ್ತಾರೆ ಅಲ್ಲಿಗೆ, ಈ ಮಧುರ ದ್ವೀಪಿಗೆ. ಅಲ್ಲಿ ಬರುವಾಗ ವಾಸುದೇವ ದತ್ತ ಇರ್ತಾರೆ. ವಾಸುದೇವ ದತ್ತ ಹೇಳುವಂತದ್ದು ಚೈತನ್ಯ ಮಹಾಪ್ರಭು ಹತ್ರ, ಮಹಾಪ್ರಭು ಈ ಬ್ರಹ್ಮಾಂಡದ ಎಲ್ಲ ಜೀವಿಗಳ ದುಃಖವನ್ನು ನಮ್ಗೆ ಕೊಡು. ನಮ್ಗೆ ಕೇಳಲಿಕ್ಕೆ ಆಗ್ತದ? ಇಲ್ಲ. ನಮ್ಗೆ ನಮ್ಮ ದುಃಖವೇ ನಮ್ಗೆ ಬೇಡ, ನಾವು ಸುಖ ಕೊಡಿ ಅಂತ ಹೇಳ್ತೇವೆ. ಆದ್ರೆ ಎಲ್ಲರ ಈ ಕಷ್ಟವನ್ನು ದುಃಖವನ್ನು ನಮ್ಗೆ ಕೊಡುವ ಅಂತ ಚೈತನ್ಯ ಮಹಾಪ್ರಭು ತುಂಬಾ ಖುಷಿ ಆಗ್ತದೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ವಸುದೇವ ದತ್ತ, ನೀನ್ ನನ್ನ ಹೃದಯವನ್ನು ಗೆದ್ದಿದ್ಯಾ, ನಿನಗೆ ಎಂತ ಬೇಕು ಕೇಳು. ವಸುದೇವ ದತ್ತ ಹೇಳ್ತಾರೆ, ನನಗೆ ಏನು ಬೇಡ. ಚೈತನ್ಯ ಮಹಾಪ್ರಭು ಇಮಿಡಿಯೇಟ್ ಹೋಗಿ ಆಲಿಂಗನ ಮಾಡ್ತಾರೆ ವಸುದೇವ ದತ್ತ. ಈಗ ತಬ್ಬಿಗೆ ಹಿಡಿತಾರೆ. ತಬ್ಬಿ ಹಿಡಿಯುವಾಗ ವಸುದೇವ ದತ್ತನ ಮೈಯಲ್ಲಿ ಪೂರ್ತಿ ಗಜ್ಜಿ ಇರ್ತದೆ, ಅದೆಲ್ಲ ಹೋಗ್ತದೆ, ಗಜ್ಜಿ ಪೂರ್ತಿ ಮಾಯ ಆಗ್ತದೆ. ವಸುದೇವ ದತ್ತ ಹೇಳುವಂಥದ್ದು, ಮಹಾಪ್ರಭು ನೀವು ಹೀಗೆ ಮಾಡಬೇಡಿ, ನನಗೆ ವಾಪಸ್ ಗಜ್ಜಿ ಕೊಡಿ. ನಾವು ಕೇಳ್ತೇವಾ? ನಮ್ಗೆ ಸುಂದರ ಶರೀರ ಬೇಕು. ಚೈತನ್ಯ ಹೇಳ್ತಾರೆ, ವಸುದೇವ ದತ್ತ ನೀನು ಯಾಕೆ ಹೀಗೆ ಕೇಳ್ತಾ ಇದ್ದೀಯಾ? ಅಲ್ಲ, ಒಂದು ವೇಳೆ ನನಗೆ ಸುಂದರ ಶರೀರ ಇದ್ರೆ ನನಗೆ ನಿಮ್ಮ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನನಗೆ ನನ್ನ ಹಿಂದಿನ ಶರೀರವೇ ಕೊಡಿ. ಚೈತನ್ಯ ಹೇಳ್ತಾರೆ, ವಸುದೇವ ದತ್ತ ನಿನಗಿಂತ ನನಗೆ ಇಷ್ಟವಾದ ಭಕ್ತರು ಬೇರೆ ಯಾರು ಇಲ್ಲ, ನೀನ್ ನನ್ನ ಹೃದಯವನ್ನು ಗೆದ್ದಿದ್ದೀಯಾ.
ಆ ರೀತಿ ಹೇಳ್ತಾರೆ. ಹಾಗಾಗಿ ಇದು ವಸುದೇವದತ್ತ. ನೋಡಿ ಪ್ರಭುಪಾದ ಹೇಳ್ತಾರೆ, ಈಗ ಜೀಸಸ್ ಕ್ರೈಸ್ಟ್ ಎಂತ ಮಾಡಿದ್ದು, ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಾರೆ ಅವರ ಈ ದುಃಖವನ್ನು ನಮಗೆ ಕೊಡು, ಯಾರೆಲ್ಲ ಅವರನ್ನು ಫಾಲೋ ಮಾಡ್ತಾರೆ ಅವರ, ಅದು ಕೂಡ ಒಂದು ಗ್ರೇಟ್ನೆ. ಆದ್ರೆ ವಸುದೇವದ ಹಾಗೆಲ್ಲ, ಎಲ್ಲಾ ಬ್ರಹ್ಮಾಂಡದ ಎಲ್ಲ ಜೀವಿಗಳು ನನ್ನನ್ನು ಫಾಲೋ ಮಾಡದಿರಲಿ, ಎಲ್ಲರ ದುಃಖ ಕೊಡು. ಹಾಗಾಗಿ ಎಷ್ಟು ದೊಡ್ಡ ಹೃದಯ ಅವರದು, ಅಂತ ಹೃದಯ, ತುಂಬಾ ದೊಡ್ಡ ಹೃದಯ. ಎಸ್. ನೆಕ್ಸ್ಟ್ ಬರುವಂಥದ್ದು ಸಾರಂಗ ಮುರಾರಿ ಶ್ರೀಪಾದ. ಸಾರಂಗ ಮುರಾರಿ ಶ್ರೀಪಾದ ಅಂದ್ರೆ ಅವರು ದೊಡ್ಡ ಭಕ್ತರು, ಚಂದ್ರಮಾವಿಗೆ ತುಂಬಾ ಇಷ್ಟ ಅವರು. ಸಾರಂಗ ಮುರಾರಿ ಎಂತ ಆಗ್ತದೆ ಅಂದ್ರೆ, ಚೈತನ್ಯ ಮಹಾಪ್ರಭು ಬರ್ತಾರೆ, ಅಲ್ಲಿ ಬರುವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಶಿಷ್ಯರನ್ನು ಮಾಡು. ಶಾರಂಗ ಮುರಾರಿ ಒಪ್ಪುದೇ ಇಲ್ಲ, ಶಾರಂಗ ಇವರು ಒಪ್ಪುದೇ ಇಲ್ಲ. ಆಗ ಎಂತ ಆಗ್ತದೆ ಅಂದ್ರೆ, ಶಾರಂಗ ಠಾಕೂರ್ ಒಪ್ಪುದೇ ಇಲ್ಲ. ಆಗ ಕಡೆಗೆ ಲಾಸ್ಟಿಗೆ ಚೇತನ್ ಮಹಾಪ್ರಭು ತುಂಬಾ ಫೋರ್ಸ್ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಓಕೆ, ನಾಳೆ ನಾನು ಬೆಳಿಗ್ಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತೇನೆ, ಆಗ ಮೊದಲು ಯಾರನ್ನು ನೋಡ್ತೇನೆ ಅವನನ್ನು ನಾನು ನನ್ನ ಡಿಸೈಬಲ್ ಆಗಿ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಅವ್ರು ಹೋಗುವಾಗ, ಬರೋ ದಿವಸ ಹೋಗುವಾಗ ಎಂತಾಗ್ತದೆ ಅಂದ್ರೆ, ಒಂದು ಹುಡುಗನನ್ನು, ಅವನ ಹೆಸರು ಮುರಾರಿ ಅಂತ. ಹೇಗಂದ್ರೆ ಈ ಗಂಗಾ ನದಿ ತೀರದಲ್ಲಿ ಹಿಂದಿನ ಕಾಲದಲ್ಲಿ ಹೇಗಂದ್ರೆ, ಸಣ್ಣ ಮಗು ಎಲ್ಲ ಸತ್ರೆ ದೊಡ್ಡವರನ್ನು ಸುಡ್ತಾರೆ, ಸಣ್ಣವರನ್ನು ಗಂಗೆಗೆ ಹಾಕುವಂಥದ್ದು, ಅಂದ್ರೆ ಬಾಳೆ ಎಲೆಗೆ ಹೀಗಾಗಿ ಅವರನ್ನು ಬಿಸಾಡುವಂಥದ್ದು. ಹಾಗಾಗಿ ಒಬ್ಬ ಮುರಾರಿ ಅಂತ, ಅವನು ಹಾವು ಕಚ್ಚಿ ಸಾಯ್ತದೆ ಮಗು, ಅವನನ್ನು ಇದಕ್ಕೆ ಹಾಕ್ತಾರೆ. ಹಾಕುವಾಗ ಎಂತಾಗ್ತದೆ ಅಂದ್ರೆ, ಗಂಗಾ ನದಿ ತೀರಲ್ಲಿ ಬರ್ತದೆ, ಇವರು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ಆ ಮೃತದೇಹ ಬರ್ತದೆ, ಮುರಾರಿ ಅಂತ. ಮುರಾರಿ ಬಂದು ಮತ್ತೆ ಇವರು ಹೇಳಿದ್ದಾರೆ, ಯಾರು ಸಾರಂಗ ಠಾಕೂರ್, ಯಾರು ನಾನು ನಾಳೆ ಬೆಳಿಗ್ಗೆ ಹೋಗುವಾಗ ಯಾರನ್ನು ನೋಡ್ತೇನೆ ಅವನನ್ನ ಶಿಷ್ಯ, ಇವ ಸತ್ತಿದ್ದಾನೆ. ಅದು ಕೂಡ ಹೇಗೆಂದ್ರೆ ಚೈತನ್ಯ ಕೃಪೆಯಿಂದ ಅವ ವಾಪಸ್ ಜೀವ ಬರ್ತದೆ. ಮತ್ತೆ ಇವರಿಗೆ ಅವನ ಹೆಸರು ಸಾರಂಗ ಮುರಾರಿ ಶ್ರೀಪಾದ ಅಂತ ಅವನ ಹೆಸರು. ಮತ್ತೆ ಎಂತ ಆಗ್ತದೆ ಅಂದ್ರೆ, ಅವನ ಮನೆಯವರಿಗೆ ಗೊತ್ತಾಗ್ತದೆ, ಮನೆಯವರೆಲ್ಲ ಬರ್ತಾರೆ. ಮನೆಯವರೆಲ್ಲ ಬಂದು, ನೀನು ನಮ್ಮ ಮಗ, ನಮ್ಮ ಮನೆಗೆ ಬಾ. ಯಾವ ನೋಡಿ ಈಗ ಹೇಗಾಗಿದೆ ಅಂದ್ರೆ, ಒಂದು ಇನ್ಸ್ಟೆನ್ಸ್ ಆಗಿದೆ, ಒಬ್ಬನಿಗೆ ತುಂಬಾ ಡಿಪ್ರೆಷನ್ ಇತ್ತು, ಮೆಂಟಲ್ ಆಗಿ ಮಾಡ್ತಿದ್ದವ. ಆಗ ತಂದೆ ತಾಯಿಗೆ ಅವ ಬೇಕೇ ಇರಲಿಲ್ಲ, ಆಗ ಮನೆ ಬಿಟ್ಟು ಹೋದ. ಮತ್ತೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವ ತುಂಬಾ ಬುದ್ಧಿವಂತ ಆದ. ಮತ್ತೆ ನೀನು ಬಾ, ನನ್ನ ಮನೆಗೆ ಬಾ. ತಂದೆ ತಾಯಿ ಇದು ತುಂಬಾ ಒಂದು ಎಂತ ಹೇಳುದು, ಹೊಲಸು ಅಂದ್ರೆ ಅವರಿಗೆ ಮಗನಿಗೆ ಮಗಳಿಗೆ ಟೋಟಲಿ ಅವರು ಅಂದ್ರೆ ಮೆಂಟಲ್ ಆಗಿರುವಾಗ ಅವರಿಗೆ ಬೇಡ, ಆದ್ರೆ ತುಂಬಾ ಕೃಷ್ಣ ಪ್ರಜ್ಞೆ ಆಗ ಅವರು ಬೇಕು. ಹಾಗಾಗಿ ಇದು ಹೆಚ್ಚಿನವರದು ಇದೇ ಮೆಂಟಾಲಿಟಿ, ಕಲಿಯುಗ ಅಂದ್ರೆ ಡಿಗ್ರೇಡೇಷನ್. ಹಾಗಾಗಿ ಎಂತ ಆಗ್ತದೆ ಅಂದ್ರೆ, ಅವರ ತಂದೆ ತಾಯಿ ಬರ್ತಾರೆ. ತಂದೆ ತಾಯಿ ಬಂದು, ನೀವು ನನ್ನ ಮಗ, ನೀವು ಬಾ ಬಾ, ತಂದೆ ಕೂಡ ಹೇಳುದು, ತಾಯಿ ಕೂಡ ಹೇಳುದು. ಅದಕ್ಕೆ ಮುರಾರಿ ಗುಪ್ತ ಹೇಳ್ತಾನೆ, ಇಲ್ಲ, ನನ್ನ ತಂದೆ ಸಾರಂಗ ಠಾಕೂರ್ ನನ್ನ ತಂದೆ, ನನಗೆ ಅವರೇ ಇಲ್ಲ, ನೀವು ಅಲ್ಲ ಅಂತ ಮತ್ತೆ ಅವರು ಹೋಗ್ತಾರೆ. ಹಾಗಾಗಿ ಇದು ಸಾರಂಗ ಮುರಾರಿ, ಮತ್ತೆ ಅವರು ದೊಡ್ಡ ಭಕ್ತರಾಗ್ತಾರೆ. ಸಾರಂಗ ಮುರಾರಿ ದೊಡ್ಡ ಭಕ್ತರ, ನೋಡಿ ಅವರ ಪ್ಲೇಸ್ ಈ ಸಾರಂಗ ಮುರಾರಿ ಗುಪ್ತ. ಅದು ಒಂದು ಸಾರಂಗ ಠಾಕೂರ್ ಮತ್ತೆ ಸಾರಂಗ ಮುರಾರಿ ಗುಪ್ತ. ನೆಕ್ಸ್ಟ್ ಬರುವಂತದ್ದು ಅರ್ಕತಿಲ. ಅರ್ಕ ಅಂದ್ರೆ ಸೂರ್ಯ, ಆ ಸೂರ್ಯನ ಒಂದು ತಿಲ ಅಂದ್ರೆ ದೊಡ್ಡ ಒಂದು ಬೆಟ್ಟದಾಗಿ ಉಂಟು. ನೆಕ್ಸ್ಟ್ ಬರುವಂತದ್ದು ವೈಕುಂಠಪುರ. ವೈಕುಂಠಪುರ ಅಂದ್ರೆ ಈ ವೈಕುಂಠದ ನಾರಾಯಣ ಇಲ್ಲಿಗೆ ಬರುವಂತದ್ದು. ಎಲ್ಲಿಗೆ?
ಈ ಮೋದ್ರಮದ್ವೀಪಿಗೆ. ವೈಕುಂಠಪುರ ಮಧ್ಯೆ ತು ದೃಷ್ಟ್ವಾ ನಿರ್ಶೇಷಾಂ ವನಂ ಬ್ರಹ್ಮಾನಿಂ ವಿರಜಾಪಾರೆ ಗತಾವಾನ್ ಶ್ರೀ ಮಹತ್ಪುರಂ. ಅಂದ್ರೆ ವಿರಜಾ ನದಿ ದಾಟಿದ ಕೂಡಲೇ ನೆಕ್ಸ್ಟ್ ಬರುವಂತದ್ದು ವೈಕುಂಠ. ಎಸ್, ನಾರದ ಮುನಿ ಇಲ್ಲಿಗೆ ಬರುವಂಥದ್ದು. ನಾರದ ಮುನಿ ಯಾಕಂದ್ರೆ ಅವ್ರು ನಾರಾಯಣ ಭಕ್ತ. ನಾರದ ಮುನಿ ವೈಕುಂಠಪುರಕ್ಕೆ ವಿಸಿಟ್ ಮಾಡ್ತಾರೆ. ಮತ್ತೆ ಅವರಿಗೆ ತುಂಬಾ ಆನಂದ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಈಗ ನಾರಾಯಣ ಅಂದ್ರೆ ಭೂದೇವಿ ಮತ್ತೆ ಶ್ರೀದೇವಿ ಮತ್ತೆ ಭೂದೇವಿ ಇಬ್ಬರೊಟ್ಟಿಗೆ. ಮತ್ತೆ ಆ ವೈಕುಂಠದ ಹೊರಗಿರುವಂಥದ್ದು ಬ್ರಹ್ಮಜ್ಯೋತಿ ಎಫಲ್ಜನ್ಸ್. ಈ ಎಲ್ಲ ಮಾಯಾವಾದಿಗಳು ಹೇಳ್ತಾರಲ್ಲ ಬ್ರಹ್ಮಜ್ಯೋತಿ, ಅದೇ, ಅದು ಬೇರೆ ಅಲ್ಲ, ಅದೇ. ಮತ್ತೆ ಅವ್ರು ನಾರಾಯಣ ನೋಡ್ತಾರೆ ಅಲ್ಲಿ. ನಾರಾಯಣ ನೋಡಿದ ಕೂಡಲೇ ಇಮಿಡಿಯೇಟ್ ಅದು ಗೌರ ಸುಂದರ ಅಂದ್ರೆ ಚೈತ್ರ ಮಹಾಪ್ರಭು ಆಗ್ತದೆ. ಹಾಗಾಗಿ ನಾರದ ಮುನಿ ಮತ್ತೆ ಟೋಟಲಿ ಎಂತಾಗ್ತದೆ ಅಂದ್ರೆ ಬ್ಲಿಸ್ಗೆ ಹೋಗ್ತಾರೆ. ತುಂಬಾ ಸ್ವಲ್ಪ ಸಮಯ ಇಲ್ಲಿ ಇರ್ತಾರೆ ನಾರದ ಮುನಿ. ಎಸ್, ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ ನಾರದ ಮುನಿ ಕೈಲಾಸಕ್ಕೆ ಹೋಗ್ತಾರೆ. ವೈಕುಂಠದ ಕೈಲಾಸಕ್ಕೆ ಹೋಗಿ ಶಿವನಿಗೆ ಇದನ್ನು ಹೇಳ್ತಾರೆ. ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಎಂತ ಆಗ್ತದೆ ಅಂದ್ರೆ ಶ್ರೀಕೃಷ್ಣನ ಈ ಪಾಸ್ ಟೈಮ್ಸ್ ಅನ್ನು ಶಿವ ಅವನ 5 ಬ್ರಹ್ಮ ಬೋಲೆ ಚತುರ್ಮುಖ ಕೃಷ್ಣ ಕೃಷ್ಣ ಹಾರೆ ಹಾರೆ ಮಹಾದೇವ ಪಂಚಮುಖ, 5 ಮುಖ ಈ ಶಿವನಿಗೆ. ಆ 5 ಬಾಯಿಯಿಂದ ಅವ ಕೃಷ್ಣನ ಬಗ್ಗೆ ಹೊಗಳ್ತಾ ಇದ್ದಾನೆ. ಆಗ ಎಂತಾಗ್ತದೆ ಅಂದ್ರೆ ನಾರದ ಮುನಿ ಆ ಕೈಲಾಸದಲ್ಲಿ ಶಿವನ ನೋಡಿ ಅವರು ಅಲ್ಲಿಗೆ ಬೀಳ್ತಾರೆ. ಮತ್ತೆ ತುಂಬಾ ಒಂದು ಎಕ್ಸ್ಟೇಸಿಗೆ ಹೋಗ್ತಾರೆ. ಮತ್ತೆ ನಮ್ಮ ಶಿವ ನಾರದ ಮುನಿಯನ್ನು ಎಂಬ್ರೇಸ್ ಮಾಡುವಂಥದ್ದು, ತಪ್ತಾರೆ. ಆಗ ಶಿವ ಕೇಳುವಂಥದ್ದು, ನೀನು ಎಲ್ಲಿಂದ ಬಂದಿದ್ಯಾ? ಆಗ ಶಿವ ಕೇಳುವಂಥದ್ದು ನಾರದ ಮುನಿ ಎಲ್ಲಿಂದ ಬಂದಿದ್ದ? ನಾರದ ಮುನಿ ಹೇಳ್ತಾರೆ, ನಾನು ಈ ನವದ್ವೀಪದಿಂದ ಬಂದಿದ್ದೇನೆ, ಅಲ್ಲಿ ನನಗೆ ದರ್ಶನ ಆಯಿತು, ನಾರಾಯಣ ದರ್ಶನ ಆಯಿತು. ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ನೋಡಿ. ಇದು ನಾರದ ಮುನಿ. ಮತ್ತೆ ಅಲ್ಲಿ ನವದ್ವೀಪದಲ್ಲಿ ದೇವರವರ ಅಸೋಸಿಯೇಟ್ಗೆ ತುಂಬಾ ಖುಷಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿಯೇ ಅವರಿಗೆ ಶಿವನಿಗೆ ಮಹೇಶ್ವರನಿಗೆ ಆ ಮುಖದಲ್ಲಿ ನಗು ಬಂತು. ಮತ್ತೆ ಆ ಪ್ರೀತಿಯ ಎಲ್ಲ ಸಿಂಪ್ಟಮ್ಸ್ ಅವನ ದೇಹದಲ್ಲಿ ಬಂತಂತೆ ನೋಡಿ. ನಮ್ಗೆ ಬರ್ತದ? ನಾವು ಈಗ ಹೇಳಿದ್ದೇವೆ ನಮ್ಗೆ ಸಿಂಪ್ಟಮ್ಸ್ ಬರೋದಿಲ್ಲ, ಯಾಕಂದ್ರೆ ನಾವು ಭಕ್ತಿಯಲ್ಲಿ ಉನ್ನತ ಮಾಡ. ಅದೇ ಶಿವನಿಗೆ ಈ ನಾರದನ ಕೇಳಿ ಆ ಸಿಂಪ್ಟಮ್ಸ್ ಎಲ್ಲ ಬಂತು. ಮತ್ತೆ ಆ ಶಿವನಿಗೆ ಕಣ್ಣಲ್ಲಿ ನೀರೆಲ್ಲ ಬಂತಂದೆ, ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವನ ಆ ಬಿಳಿ ಕಲರ್ ದೇಹದಿಂದ ಇದಾಗ್ಲಿಕ್ಕೆ ಆಯ್ತು. ಎಸ್ ನೋಡಿ, ನಾರದ ಮುನಿ ಮತ್ತೆ ಕೃಷ್ಣನನ್ನು ಗೌರಾಂಗಗೆ ಮತ್ತೆ ಎಂತಾಗ್ತದೆ ಅಂದ್ರೆ ನಾರದ ಮುನಿ ದ್ವಾರಕೆಗೆ ಹೋಗ್ತಾರೆ. ದ್ವಾರಕೆ ಹೋಗಿ ಕೃಷ್ಣನ ದರ್ಶನ ಪಡೀತಾರೆ. ಅಲ್ಲಿ ಎಂತಾಗ್ತದೆ ಅಂದ್ರೆ ನಾರದ ಮುನಿ ಆ ಕೃಷ್ಣನ ನೋಡಿದ ಕೂಡಲೇ ಅಲ್ಲಿ ಇಮಿಡಿಯೇಟ್ ಆಗಿ ಕೃಷ್ಣ ಆ ಚೈತನ್ಯ ಮಹಾಪ್ರಭುಗೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಅಲ್ಲಿ ಅದನ್ನು ಕೂಡ ಅವ್ರು ನೋಡ್ತಾರೆ. ಎಸ್, ಮತ್ತೆ ಅವರು ವೈಕುಂಠಪುರಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿ ಹೇಳ್ತಾರೆ, ಸಾರಿ ನಾನು ಈ ನವದ್ವೀಪಲ್ಲಿ ಇದ್ದೇನಂತ. ಮತ್ತೆ ಅವರು ನವದ್ವೀಪದ ವೈಕುಂಠಪುರಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ವಾಪಸ್
ಚೈತನ್ಯ ಮಹಾಪ್ರಭುದು ಗೌರಾಂಗದ್ದು ದರ್ಶನ ಆಗ್ತದೆ. ದರ್ಶನ ಓಕೆ. ನೋಡಿ, ಮತ್ತೆ ಇನ್ನೊಂದು ತುಂಬಾ ಒಂದು ಓಲ್ಡ್ ಮುದುಕ, ಅವನಿಗೆ ಕೂಡ ಈ ಚೈತನ್ಯ ಮಹಾಪ್ರಭು ದರ್ಶನ ಕೊಡ್ತಾರೆ. ಅವ ಎಂತಂದ್ರೆ ಈ ಲಕ್ಷ್ಮೀನಾರಾಯಣ ಅವ ಪೂಜೆ ಮಾಡ್ತಿದ್ದ, ಆದ್ರೆ ಅವನಿಗೆ ಕೂಡ ಎಂತಾಗ್ತದೆ ಅಂದ್ರೆ ಈ ಚೈತನ್ಯ ಮಹಾಪ್ರಭು ದರ್ಶನ ಸಿಗ್ತದೆ. ಮತ್ತೆ ರಾಮಾನುಜಾಚಾರ್ಯರು ಎಂತಾಗ್ತದೆ ಅಂದ್ರೆ, ರಾಮಾನುಜಾಚಾರ್ಯರು ಈ ಪ್ಲೇಸ್ಗೆ ಬರ್ತಾರೆ. ರಾಮಾನುಜಾಚಾರ್ಯರು ಒಮ್ಮೆ ಎಂತಾಗ್ತದೆ, ಜಗನ್ನಾಥಪುರಿಗೆ ಹೋಗ್ತಾರೆ. ಜಗನ್ನಾಥಪುರಿಗೆ ಹೋಗುವಾಗ ಅಲ್ಲಿ ಜಗನ್ನಾಥ ಹೇಳುವಂಥದ್ದು, ನೀನು ಈ ನವದ್ವೀಪಕ್ಕೆ ಹೋಗು. ಮತ್ತೆ ಅವರು ನವದ್ವೀಪಕ್ಕೆ ಬರ್ತಾರೆ. ಮತ್ತೆ ಅಲ್ಲಿ ನಿನಗೆ ಈ ಚೈತನ್ಯ ಮಹಾಪ್ರಭುದು ನಿನ್ನ ದರ್ಶನ ಮಾಡುವ ಅಂತ ಹೇಳ್ತಾರೆ. ಮತ್ತೆ ರಾಮಾನುಜಾಚಾರ್ಯ ಕೂಡ ಇಲ್ಲಿಗೆ ಬರ್ತಾರೆ, ಮತ್ತೆ ಅವರಿಗೆ ದರ್ಶನ ಆಗ್ತದೆ. ಮತ್ತೆ ದರ್ಶನ ಆಗುವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾನು ನಿನ್ನ ಎಂತಂದ್ರೆ ಕಲಿಯುಗದಲ್ಲಿ ಇದನ್ನು ರಿವೀಲ್ ಮಾಡಬೇಡ, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಮುಂಚೆ ರಾಮಾನುಜಾಚಾರ್ಯ ಬಂದದ್ದು, ಇದನ್ನು ಯಾರಿಗೂ ರಿವೀಲ್ ಮಾಡಬೇಡ, ನಿನ್ನ ಸಂಪ್ರದಾಯದ ಒಂದು ಇದನ್ನು ನಾನು ಫಾಲೋ ಮಾಡ್ತೇನೆ ಅಂತ ಹೇಳ್ತಾರೆ. 2 ಆಸ್ಪೆಕ್ಟ್ ನಾನು ತೆಗಿತೇನೆ ಅಂತ ಹೇಳ್ತಾರೆ. ಎಸ್, ಇದು ರಾಮಾನುಜಾಚಾರ್ಯರು ಬರುವಂತದ್ದು. ಅವರಿಗೆ ತುಂಬಾ ಖುಷಿ ಆಗ್ತದೆ, ಬ್ಲಿಸ್ಸಿಗೆ ಹೋಗ್ತಾರೆ. ಎಸ್, ಮತ್ತೆ ಅವರು ವಾಪಸ್ ಜಗನ್ನಾಥಪುರಿಗೆ ಹೋಗ್ತಾರೆ. ಆದ್ರೆ ಅವರ ಶಿಷ್ಯರಿಗೆ ಯಾರಿಗೂ ಕೂಡ ರಾಮಾನುಜಾಚಾರ್ಯ ಇದನ್ನು ಹೇಳುವುದಿಲ್ಲ, ಅಂದ್ರೆ ಇದು ಟಾಪ್ ಸೀಕ್ರೆಟ್. ಎಸ್, ಮಹಾತ್ಪುರ್ ವೈಕುಂಠಪುರ ಮಧ್ಯೆ ತು ದೃಷ್ಟ್ವಾ ನಿರ್ಶೇಷಂ ವನಂ ಬ್ರಹ್ಮಾನಿಂ ವಿರಜಾಪರೆ ಗಾತ್ವಾನ್ ಶ್ರೀ ಮಹತ್ಪುರಂ ಸ್ಥಾನಂ ಚ ಪಾಂಡುಪುತ್ರಾಣಂ ಕಾಮಯ ನಾಮ ವನಂ ಶುಭಂ ದೃಷ್ಟ್ವಾ ಪಂಚ ವಟಿಂ ಚ ಛಾತ್ರ ಶ್ರೀ ಶಂಕರಪುರಂ ಯಯು. ಮತ್ತೆ ಪಾಂಡವರು ಬರುವಂಥದ್ದು. ಪಾಂಡವರು ಕೂಡ ಎಂತಾಗ್ತದಂದ್ರೆ, ಅವರ ಈ ವಿಸಿಟ್ಗೆ ಅವರು ಫಸ್ಟ್ಗೆ ಇಲ್ಲಿಗೆ ಬರ್ತಾರೆ. ಏಕಚಕ್ರ ಅಂದ್ರೆ ನಿತ್ಯಾನಂದ ಬರ್ತ್ ಪ್ಲೇಸ್. ಅಲ್ಲಿ ಇವರಿಗೆ ನಮ್ಮ ಯುಧಿಷ್ಠಿರ ಮಹಾರಾಜಿಗೆ ಕನಸಲ್ಲಿ ಬರುವಂಥದ್ದು. ಯಾರು ಕನಸಲ್ಲಿ ಏಕಚಕ್ರದಲ್ಲಿ ಅದು ನಿತ್ಯಾನಂದ ಪ್ರಭು ಬಂದು ಹೇಳ್ತಾರೆ, ನೀವು ಇಲ್ಲಿ ಮಧುರ ದ್ವೀಪಕ್ಕೆ ಹೋಗಿ ಅಲ್ಲಿ ಚೈತನ್ಯ ಮಹಾಪ್ರಭು ಅವರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇದು ನಾನು ಹುಟ್ಟುವಂತ ಜಾಗ, ಇದು ಏಕಚಕ್ರ, ನೀವು ಅಲ್ಲಿ ಹೋಗ. ಮತ್ತೆ ಪಾಂಡವರು ಕೂಡ ಇಲ್ಲಿಗೆ ಬರ್ತಾರೆ. ನೋಡಿ, ಪಂಚಮಹಾಪಾಂಡವರು ದ್ರೌಪದಿಯೊಟ್ಟಿಗೆ ಇಲ್ಲಿಗೆ ಬರ್ತಾರೆ. ಎಸ್, ಮತ್ತೆ ಮಧ್ವಾಚಾರ್ಯ ಕೂಡ ಇಲ್ಲಿಗೆ ಬರ್ತಾರೆ. ಮಧ್ವಾಚಾರ್ಯರು ಆಗ ಚೈತನ್ಯ ಮಹಾಪ್ರಭುಗೆ ದರ್ಶನ ಆಗ್ತದೆ. ಚೈತನ್ಯ ಮಹಾಪ್ರಭು ದರ್ಶನ ಆಗ್ತದೆ ಮಧ್ವಾಚಾರ್ಯರಿಗೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾನು ಮಧ್ವ ಸಂಪ್ರದಾಯದಲ್ಲಿ ಬರ್ತೇನೆ, ಅಂದ್ರೆ ನಾನು ಎಂತಾಗ್ತದೆ ಅಂದ್ರೆ ಪ್ರಚಾರ ಮಾಡ್ತೇನೆ, ಆದ್ರೆ ನಮ್ದು ಪ್ರಚಾರವು ನಿನ್ನ ಮಧ್ವ ಸಂಪ್ರದಾಯದ ಅಂಡರಲ್ಲಿ ಬರ್ತದೆ ಅಂತ ಹೇಳ್ತಾರೆ. ನೋಡಿ, ವೆನ್ ಐ ಅಪಿಯರ್ ಇನ್ ನವದ್ವೀಪಧಾಮ ಐ ವಿಲ್ ಆಕ್ಸೆಪ್ಟ್ ಯುವರ್ ಸಂಪ್ರದಾಯ, ನಿನ್ನ ಸಂಪ್ರದಾಯವನ್ನು ಆಕ್ಸೆಪ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಎಸ್, ಈ ಪ್ಲೇಸ್ಗೆ ಮಹಾತ್ಪುರ ಅಂತ. ಮಹಾತ್ಪುರ ಯಾಕೆಂದ್ರೆ ಯುಧಿಷ್ಠಿರ ಮಹಾರಾಜ್ ತುಂಬಾ ಮಹಾನ್ ವ್ಯಕ್ತಿ, ಧರ್ಮನಿಷ್ಠ ವ್ಯಕ್ತಿ, ಹಾಗಾಗಿ ಅವರೇ ಈ ಜಾಗಕ್ಕೆ ಬಂದ ಕಾರಣ ಇದಕ್ಕೆ ಮಹಾತ್ಪುರ ಎಂದು ಹೆಸರು. ಎಸ್, ಎಸ್, ಹರೇ ಕೃಷ್ಣ. ಎಸ್, ಮೋದ್ರ ಮುದ್ರಿಬ ಆಯಿತು. ಪ್ರಶ್ನೆದಲ್ಲಿ ಕೇಳಬಹುದು. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ